ಶಿಕ್ಷಿತರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸ್ವಉದ್ಯೋಗಕ್ಕೆ ಪ್ರೋತ್ಸಾಹವನ್ನ ನೀಡುತ್ತಿದೆ. ಇದರ ಸದುಪಯೋಗವನ್ನ ಸಂಘದ ಎಲ್ಲಾ ಸದಸ್ಯರು ಪಡೆದುಕೊಳ್ಳಬಹುದೆಂದು ಧರ್ಮಸ್ಥಳ ಯೋಜನೆಯ ಉಡುಪಿ ಪ್ರಾದೇಶಿಕ ಕಚೇರಿಯ ನಿರ್ದೇಶಕ ವಸಂತ್ ಸಾಲ್ಯಾನ್ ಅವರು ಹೇಳಿದರು. ಶಿಕ್ಷಿತರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಬಿಸಿ ಟ್ರಸ್ಟ್, ಸಂಪಾಜೆ ವಲಯ, ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಅರಂತೋಡು, ತೊಡಿಕಾನ, ಅಡ್ಡೆಡ್ಕ, ಅರಂಬೂರು, ಗೂನಡ್ಕ, ಕಲ್ಲುಗುಂಡಿ, ದಕ್ಷಿಣ ಕನ್ನಡ, ಸಂಪಾಜೆ ಹಾಗೂ ಊರವರ ಸಹಕಾರದೊಂದಿಗೆ ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ದೇವರ ಪೂಜೆ ಹಾಗೂ ಒಕ್ಕೂಟ ಪದಗ್ರಹಣದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಅದನ್ನು ವ್ಯವಹಾರ ಹೆಚ್ಚು ಮಾಡಿದಷ್ಟು ಸಂಘಕ್ಕೆ ಲಾಭ ಕೂಡ ಸಿಗ್ತದೆ. ಹಾಗಾಗಿ ಬಹಳ ಉತ್ತಮವಾದಂತಹ ಒಂದು ವ್ಯವಹಾರವನ್ನು ನೀವು ಮಾಡಿದ್ದೀರಿ. ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ನಿಮ್ಗೆಲ್ಲ ಗೊತ್ತಿದೆ. ಈಗ ಸಾಲದ ವ್ಯವಹಾರಗಳನ್ನು ನೋಡಿದ್ರು. ಅದರಲ್ಲಿ ಒಂದು ವಿಚಾರವನ್ನ ಅವರು ತೋರಿಸಿಲ್ಲ. ಇವತ್ತು ಕೇವಲ ಸಾಲ ಅಂತ ಹೇಳಿದ್ರೆ ತೆಗೆಯುವುದು ಕಟ್ಟುವಂತದ್ದಲ್ಲ. ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಬಹಳ ಮುಖ್ಯವಾಗಿ ನಮ್ಮ ಸರ್ಕಾರದ ಒಂದು ಇಚ್ಛೆಯಂತೆ ಸ್ವಉದ್ಯೋಗಕ್ಕೆ ಹೆಚ್ಚು ಆಸಕ್ತಿಯನ್ನ ಕೊಡಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅದಕ್ಕೆ ಉತ್ತಮ ಪ್ರೇರಣೆಯನ್ನು ಕೊಡುವಂತದ್ದು, ಆದ್ಯತೆಯನ್ನ ಬಹಳ ಮುಖ್ಯವಾಗಿ ಕೊಡ್ತಾ ಇದೆ. ಇವತ್ತು ಸಿಡ್ಬಿ ಸಂಸ್ಥೆಯವರು ನಮ್ಮ ಸ್ವಸಹಾಯ ಸಂಘದ ಸದಸ್ಯರುಗಳಿಗೆ ಕಡಿಮೆ ಬಡ್ಡಿಯಲ್ಲಿ ಈ ಸಿಡ್ಬಿ ಸಂಸ್ಥೆಯಿಂದ ಸಾಲವನ್ನು ಒದಗಿಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ಕೃಷಿಯೇತರ ಸ್ವಉದ್ಯೋಗಕ್ಕಾಗಿ. ಶಿಕ್ಷಿತರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಬಿಸಿ ಟ್ರಸ್ಟ್, ಸುಳ್ಯ ಯೋಜನಾ ಕಚೇರಿಯ ಯೋಜನಾಧಿಕಾರಿ ನಾಗೇಶ್ ಅವರು ಮಾತನಾಡಿ, ದೇವರ ಸೇವೆ ಮತ್ತು ಸಮಾಜ ಸೇವೆ ಮಾಡುವುದರಿಂದ ನಮಗೆ ಒಳಿತಾಗ್ತದೆ ಎಂದು ಹೇಳಿದರು. ಶುದ್ಧವಾಗಿ ನಾವು ಸುಮಾರು ಒಂದು 15 ದಿವಸ ಯಾವುದೇ ರೀತಿಯ ಒಂದು ಚಟಗಳನ್ನು ನಾವು ಮಾಡಿಕೊಳ್ಳಲಿ, ಶುದ್ಧವಾಗಿ ನಮ್ಮ ದೇಹವನ್ನು ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಂಡು ಇಂಥ ಒಂದು ಪುಣ್ಯದಲ್ಲಿ ಭಾಗವಹಿಸ್ತೇವೆ. ಹಾಗೆಯೇ ಇವತ್ತು ಸತ್ಯನಾರಾಯಣ ಪೂಜೆ ಆಗಿದ್ರೆ ಗಂಡ ಹೆಂಡತಿ ಮಕ್ಕಳು ನೀವು ಶುದ್ಧ ಒಂದು ಶ್ರದ್ಧೆಯಿಂದ ಭಕ್ತಿಯಿಂದ ಈ ಒಂದು ಪೂಜೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಬೇರೆ ಯಾವುದೇ ಪೂಜೆ ಅವಶ್ಯಕತೆ ಇರುವುದಿಲ್ಲ. ಈ ಒಂದು ಪೂಜೆಯ ಕಾರ್ಯಕ್ರಮದಲ್ಲಿ ಯಾವ ಪೂಜೆಯಲ್ಲಿ ವ್ರತಧಾರಿಗಳಿದ್ದೀರಾ ಅಥವಾ ಈ ಒಂದು ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗವಹಿಸಿಕೊಂಡು ದೇವರ ಪ್ರಸಾದವನ್ನು ಸ್ವೀಕರಿಸ್ತೀರಾ, ಅಲ್ಲಿ ನಾವು ಒಂದು ನಮ್ಮ ಜೀವನ ನಮ್ಮ ದೇಹವನ್ನು ನಾವು ಶುದ್ಧ ಮಾಡಿದ್ದೇವೆ. ಶಿಕ್ಷಿತರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸಮಾಜಕ್ಕೆ ಪೂರಕವಾದ ಕೆಲಸಗಳು ನಡೆಯುತ್ತಿದ್ದು, ಈ ಕೆಲಸಗಳನ್ನು ಸರ್ಕಾರ ಅನುಷ್ಠಾನಗೊಳಿಸಲು ಮುಂದಾಗುತ್ತಿದೆ ಎಂದು ಅರಂತೋಡು ತೊಡಿಕಾನ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಸಂತೋಷ್ ಕುತ್ತಮಟ್ಟೆ ಹೇಳಿದರು. ಎಲ್ಲ ಇಲಾಖೆಗಳ ಕಾರ್ಯಕ್ರಮ ಬೀಜವನ್ನು ಪ್ರಸಾರ ಮಾಡುವಂತಹ ಒಂದು ಕಾರ್ಯಕ್ರಮ. ಇದು ಹೇಗೆ ಎಲ್ಲ ಇಲಾಖೆಗಳು ಮಾಡ್ತಾ ಇದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಕೆಲಸ ಕಾರ್ಯಗಳನ್ನ ನ್ಯಾಯಾಧೀಶರು ಮಾಡ್ತಾ ಇದ್ದಾರೆ, ಶಾಲೆ ಮಾರ್ಗದಲ್ಲಿ ನಡೀತಾ ಇದೆ, ಬೇರೆ ಇತರ ಇಲಾಖೆಗಳು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದರ ಹಿಂದೆ ಇರುವಂತವರು ತಾವಾದರೂ ಈ ರೀತಿಯ ಒಂದು ಅರಣ್ಯ ರಕ್ಷಿಸುವಂತಹ ಕಾರ್ಯಕ್ರಮ ಮಾಡಿ ಅದು ಜನರಲ್ಲಿ ತಲುಪಿಸಬೇಕು ಅಂತ ಹೇಳುವಂತಹ ಒಂದು ಯೋಜನೆಯನ್ನು ಮುಂದಿಟ್ಟಿದ್ದಾರೆ. ಆ ಯೋಜನೆಯನ್ನ ಸರ್ಕಾರ ಮುಂದುವರಿಸ್ತಾ ಇದೆ. ಈಗಾಗಲೇ ವಸಂತ ಸಾಲಿಯವರು ಇಂತಹ ಹಲವು ಯೋಜನೆಗಳನ್ನು ಒಕ್ಕೂಟದ ಮುಖಾಂತರ ಅನುಷ್ಠಾನ ಮಾಡಿ ಅದನ್ನ ಸರ್ಕಾರ ಇತರ ಜಿಲ್ಲೆಗಳಲ್ಲಿ ಇತರ ಭಾಗಗಳಲ್ಲಿ ಅನುಷ್ಠಾನ ಮಾಡಿರುವಂತಹ ಹಲವು ಉದಾಹರಣೆಗಳನ್ನು ನೀಡಿದೆ. ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಕಿಶೋರ್ ಕುಮಾರ್ ಅವರು ಮಾತನಾಡಿ, ಸತ್ಯನಾರಾಯಣ ದೇವರ ಪೂಜೆ ವಿಷ್ಣುಗೆ ಪ್ರಿಯವಾದ ಪೂಜೆ. ಈ ಪೂಜೆಗಳು ತೊಡಿಕಾನ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ನಡೆಯಬೇಕು ಎಂದು ಹೇಳಿದರು. ಒಂದು 2 ದಿವಸ ನನಗೆ ಮೊದಲು ಹೇಳಿ ನಾವು ಬರ್ತೇವೆ, ಯಾವುದೇ ಕೆಲಸ ಇದ್ರು ನಾವು ತಯಾರಿ ಅಂತೇಳಿ ಚಿದಾನಂದರ ನೇತೃತ್ವದ ತಂಡ ನಮಗೆ ನಿರಂತರವಾಗಿ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಕೂಡ ನಾವು ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಈ ಕ್ಷೇತ್ರದಲ್ಲಿ ಒಂದು ಮಹಾವಿಷ್ಣುವಿನ ಗುರಿಯ ಪೂಜೆಗಳು 2013-14 ಅಷ್ಟಮಂಗಲ ಪ್ರತಿನಿಧಿಗಳು
ಇದಕ್ಕೆ ಪೂರಕವಾಗಿ ನಾವು ಏನು ಮಾಡಬಹುದು? ಮಹಾವಿಷ್ಣುವನ್ನು ತೃಪ್ತಿಪಡಿಸುವಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಆಗಬೇಕು. ಅದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಸಂಸ್ಥೆಯಿಂದ ಪ್ರಾರಂಭಗೊಂಡಿದೆ ಈ ದಿವಸ ಅಂತ ನಾನು ತಿಳ್ಕೊಳ್ತೇನೆ. ಯಾಕೆಂದರೆ ಮಹಾವಿಷ್ಣುವಿನ ಪ್ರೀತಿ ಅಂತ ಇವತ್ತು ಸತ್ಯನಾರಾಯಣ ದೇವರ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿದೆ. ಪ್ರಗತಿ ಬಂಧು ಸಂಘದ ಒಕ್ಕೂಟದ ಅಧ್ಯಕ್ಷೆ ವಿನೋದ ಕುಮಾರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಸಂಪಾದ್ಯ ಸೊಸೈಟಿಯ ಅಧ್ಯಕ್ಷ ಸೋಮಶೇಖರ್ ಕೊಯ್ಂಗಾಚೆ, ಅರಂತೋಡು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಹರಿಣಿ ದೇರಾಚೆ, ಅರಂಬೂರು ಮೂಕಾಂಬಿಕಾ ಭಜನಾ ಮಂದಿರದ ಅಧ್ಯಕ್ಷ ರತ್ನಾಕರ್ ರೈ, ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಸಂಪಾಜೆಯ ವಲಯಾಧ್ಯಕ್ಷ ರಾಧಾಕೃಷ್ಣ ಪೆರಮುಂಟ, ವಿನೋದ ಕುಮಾರಿ, ರತ್ನಾವತಿ ಅಳಿಕೆ, ಜನಾರ್ದನ ಬಾಳೆಕಜೆ, ಪೂವಯ್ಯ, ಚಂದ್ರಶೇಖರ್ ನೆರ್ಚಿಲು, ಗಣೇಶ್ ಎಸ್ಪಿ, ಲಿಟಿ ಟಿಜೆ, ಈಶ್ವರ್ ಆಚಾರ್ಯ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಶೋಕ್ ಪೀಚೆ ಸ್ವಾಗತಿಸಿ ಐತಪ್ಪ ಬಾಜಿನಡ್ಕ ವಂದಿಸಿದ್ರು. ಮೇಲ್ವಿಚಾರಕ ಸುಧೀರ್ ನೆಕ್ರಾಜೆ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಬೆಳಿಗ್ಗೆ ಸಾಮೂಹಿಕ ಶ್ರೀ ಸತ್ಯನಾರಾಯಣ ದೇವರ ಪೂಜೆ ನಡೆಯಿತು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಸುಳ್ಯ.